ಉಡುಪಿ ಜಿಲ್ಲೆಯ ಕಟ್ಟಿಂಗೇರಿ ಗ್ರಾಮದ ಪೆರ್ಣಂಕಿಲ ಸಮೀಪದ ಗುಂಡುಪಾದೆ ಎಂಬಲ್ಲಿ ಬಹುದಿನಗಳಿಂದ ಸ್ಥಳೀಯರನ್ನ ಕಾಡ್ತಾ ಇದ್ದ ಚಿರತೆಯೊಂದು ನಿನ್ನೆ ತಡರಾತ್ರಿಯ ವೇಳೆ ಅರಣ್ಯ ಇಲಾಖೆಯ ಇರಿಸಿದಂತಹ ಬೋನಿನಲ್ಲಿ ಸೆರೆಯಾಗಿದೆ. ಈ ಪರಿಸರದಲ್ಲಿ ಕೆಲವು ತಿಂಗಳಿನಿಂದ ಚಿರತೆ ಓಡಾಟವನ್ನ ನಡೆಸ್ತಾ ಇದ್ದು ಮನೆಯಲ್ಲಿ ಸಾಕು ನಾಯಿಗಳು ನಾಪತ್ತೆಯಾಗ್ತಾ ಇರುವುದರಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ರು. ಈ ಬಗ್ಗೆ ಮೂಡುಬೆಳ್ಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸ್ಥಳೀಯರು ಅರಣ್ಯ ಇಲಾಖೆಗೆ ದೂರನ್ನ ನೀಡಿದ್ರು. ಅದರಂತೆ 15ರಿಂದ 20 ದಿನಗಳ ಹಿಂದೆ ಅರಣ್ಯ ಇಲಾಖೆಯವರು ಚಿರತೆಯ ಸೆರೆಗೆ ಗುಂಡುಪಾತಿಯ ಅಶೋಕ್ ನಾಯಕ್ ಎಂಬವರ ತೋಟದಲ್ಲಿ ನಾಯಿಯೊಂದಿಗೆ ಬೋನನ್ನ ಇಟ್ಟಿದ್ರು. ರಾತ್ರಿಯ ಬೇಟೆಯನ್ನು ಆರಿಸಿಕೊಂಡು ಬಂದಂತಹ ಚಿರತೆ ಬೋನಿನಲ್ಲಿ ಸೆರೆಯಾಯಿತು. ಇದನ್ನು ಗಮನಿಸಿದ ಸ್ಥಳೀಯರು ಇಂದು ಬೆಳಗ್ಗೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಸೆರೆಯಾದ 7 ವರ್ಷದ ಗಂಡು ಚಿರತೆಯನ್ನ ಅರಣ್ಯ ಇಲಾಖೆಯವರು ಅಲ್ಲಿಂದ ಕೊಂಡು ಹೋಗಿ ಅರಣ್ಯ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ. ಇದೇ ಸ್ಥಳದಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಒಟ್ಟು 2 ಚಿರತೆಗಳು ಅರಣ್ಯ ಇಲಾಖೆಯ ಬೋನಿನಲ್ಲಿ ಸೆರೆಯಾಗಿದ್ವು. ಉಡುಪಿ ವಲಯ ಅರಣ್ಯ ಅಧಿಕಾರಿ ಸುಬ್ರಹ್ಮಣ್ಯ ಆಚಾರ್ಯ ಮಾರ್ಗದರ್ಶನದಲ್ಲಿ ನಡೆದಂತಹ ಈ ಕಾರ್ಯಾಚರಣೆಯಲ್ಲಿ ಉಡುಪಿ ಉಪವಲಯ ಅರಣ್ಯಾಧಿಕಾರಿ ಸುರೇಶ್ ಗಾಣಿಗ, ಹಿರಿಯಡ್ಕ ಉಪವಲಯ ಅರಣ್ಯಾಧಿಕಾರಿ ಜಯರಾಮ ಪೂಜಾರಿ, ಅರಣ್ಯ ರಕ್ಷಕರಾದ ದೇವರಾಜ ಪಾಣ, ಜಯರಾಮ ಶೆಟ್ಟಿ, ಕೇಶವ ಪೂಜಾರಿ, ಸುನೀತ್ ಬಾಬು ಹಾಗೂ ಚಾಲಕ ಜಾಯ್ ಪಾಲ್ಗೊಂಡಿದ್ದರು. ಕೈ ದೂರ ಮಾರುತಿ ಹತ್ತಿರ ಕಾಲು ಕೈ ದೂರ